ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಾರ್ಡ್ ನಂಬರ್ 17ರ ಬಸವರಾಜ್ ಆಸ್ಪತ್ರೆಯ ರಸ್ತೆಯಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ಹಿರಿಯೂರು ತಾಲೂಕಿನ ಮಾಜಿ ಶಾಸಕರು ಹಾಗೂ ಮಾಜಿ ಸಮಾಜ ಕಲ್ಯಾಣ ಸಚಿವರಾದಂತಹ ಡಿ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಮಾಜಿ ಸಚಿವರಾದ ಎಚ್ ಆಂಜನೇಯರವರು ಬರುವ ಏಪ್ರಿಲ್ 5ನೇ ತಾರೀಕು ಸ್ವಾತಂತ್ರ್ಯ ಸೇನಾನಿ ಶೋಷಿತ ಮತ್ತು ಸೌಲಭ್ಯ ವಂಚಿತ ವರ್ಗಗಳ ಏಳಿಗೆಗಾಗಿ ಮತ್ತು ಶೋಷಣರಹಿತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದ್ದಂತಹ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 115ನೇ ಜಯಂತಿಯ ಕಾರ್ಯಕ್ರಮವನ್ನು ಈ ಮೊದಲು ಕೆಪಿಸಿಸಿ ಕಚೇರಿಯಲ್ಲಿ ಮಾತ್ರ ಆಚರಿಸಲ್ಪಡುತ್ತಿದ್ದು ಇದೇ ಮೊದಲ ಬಾರಿಗೆ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ರಾಜ್ಯ ಮಟ್ಟದಲ್ಲಿಯೇ ಅದು ಸಹ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಆಚರಿಸಲು ಆದೇಶಿಸಿದ್ದಾರೆ. ಅದರ ಸಲುವಾಗಿ ಏಪ್ರಿಲ್ 5ನೇ ತಾರೀಕು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತಿ ಕಾರ್ಯಕ್ರಮದ ಸಿದ್ಧತೆಗಳು ಭರದಿಂದ ಸಾಗಿದೆ. ಜಯಂತಿ ಆಚರಣೆಗೆ ಸುಮಾರು 25,000ದಿಂದ 30,000 ಮಂದಿ ಜಮಾಯಿಸುವ ನಿರೀಕ್ಷೆ ಇದೆ. ಜಯಂತಿ ಜೊತೆ ಕಾರ್ಯಕರ್ತರ ಸಮಾವೇಶ ನಡೆಯಲಿದೆ ಎಂಬುದಾಗಿ ಮಾಜಿ ಸಚಿವರಾದ ಎಚ್ ಆಂಜನೇಯ ತಿಳಿಸಿದರು. ಈಗಾಗಲೇ ಹಿರಿಯೂರು ಹೊರವಲಯದ ಹುಳಿಯಾರ್ ಮುಖ್ಯ ರಸ್ತೆಯಲ್ಲಿನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಾಗೇಂದ್ರ ನಾಯಕ್ ಲೇಔಟ್ನ ತಾಲೂಕು ಸ್ಟೇಡಿಯಂ ಮುಂಭಾಗದ ಮೈದಾನದಲ್ಲಿ ಸ್ವಚ್ಛತೆ ಕಾರ್ಯ ಆರಂಭಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್, ರಾಜ್ಯ ಮುಖಂಡರಾದ ರಾಮಲಿಂಗಾರೆಡ್ಡಿ, ಮಲ್ಲಿಕಾರ್ಜುನ ಖರ್ಗೆ, ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್, ಎಚ್.ಕೆ. ಮುನಿಯಪ್ಪ ಮುಂತಾದವರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಎಚ್ ಆಂಜನೇಯ, ಡಿ ಸುಧಾಕರ್, ಕೆಪಿಸಿಸಿ ಅಸಂಘಟಿತ ಕಾರ್ಮಿಕರ ವಿಭಾಗದ ರಾಜ್ಯಾಧ್ಯಕ್ಷರಾದ ಜಿಎಸ್ ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಾದಿ ಜೆ ರಮೇಶ್, ಅಮೃತೇಶ್ವರ ಸ್ವಾಮಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಾಗೇಂದ್ರ ನಾಯ್ಕ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಸುಜಾತ, ಮಹಿಳಾ ಘಟಕದ ಅಧ್ಯಕ್ಷರಾದ ಎಂಎಸ್ ಗೌರಿ ಮುರಳೀಧರನ್ ಹಿರಿಯೂರು, ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುರೇಖ ಮನಿ, ಜಿಲ್ಲಾ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾದ ರಜಿಯಾ ಸುಲ್ತಾನಾ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಗೀತಾ ನಂದಿನಿ ಗೌಡ, ಅಭಿಮತ ಕನ್ನಡ ವಾರಪತ್ರಿಕೆಯ ಸಂಪಾದಕರು ಹಾಗೂ ಪತ್ರಿಕಾ ಸಂಘದ ಅಧ್ಯಕ್ಷರು ಹಾಗೂ ಎಸ್ಸಿ ಘಟಕದ ಅಧ್ಯಕ್ಷರಾದ ಜಿಎಲ್ ಮೂರ್ತಿ, ಗಿಡ್ಡೋಬನಹಳ್ಳಿ ಅಶೋಕ್, ಹನುಮಂತ, ಧನುಷ್, ಗಿರೀಶ್, ಜ್ಞಾನೇಶ್, ಕಾರ್ಮಿಕ ವಿಭಾಗದ ಶಿವಕುಮಾರ್ ವಿ ಇತರರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಹಿರಿಯೂರು. ನಮಸ್ಕಾರ. ಭಾರತ ದೇಶ ಕಂಡಂತ ಒಬ್ಬ ಅಪರೂಪದ ಶೋಷಿತ ಸಮುದಾಯದ ಅತ್ಯಂತ ಎತ್ತರಕ್ಕೆ ಬೆಳೆದಂತಹ ಒಬ್ಬ ರಾಷ್ಟ್ರ ನಾಯಕ, ದೇಶಭಕ್ತ, ಸೋಲಿಲ್ಲದ ಜನನಾಯಕ, ಮಾಜಿ ಉಪ ಪ್ರಧಾನಿ, ಭಾರತ ಸರ್ಕಾರದಲ್ಲಿ ಅನೇಕ ಖಾತೆಗಳನ್ನು, ರೈಲ್ವೆ ಇರ್ಬೋದು, ರಕ್ಷಣೆ ಇರ್ಬೋದು, ಗೃಹ ಇರ್ಬೋದು, ಕಾರ್ಮಿಕರ ಖಾತೆ, ಹೀಗೆ ಎಲ್ಲ ಖಾತೆಗಳಲ್ಲಿ ಕೂಡ ಮಂತ್ರಿಯಾಗಿ ತಮ್ಮ ದಕ್ಷತೆಯನ್ನು ಮೆರೆದಂಥವರು. ಅದರಲ್ಲೂ ಕೂಡ ವಿಶೇಷವಾಗಿ ಈ ಕೃಷಿ ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಅವರು ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದರು. ಒಂದೇ ಬೆಳೆ ಬೆಳೀತಕ್ಕಂಥ ಒಂದು ಪದ್ಧತಿ ಇತ್ತು. ಆ ಬೆಳೆಗಳನ್ನು ನಾನಾ ರೀತಿಯ ಸಂಶೋಧನೆಗಳನ್ನು ಮಾಡಿ ರೈತರಿಗೆ ಮನವರಿಕೆ ಮಾಡಿ 2-3 ಬೆಳೆಗಳನ್ನು ಬೆಳಿಬಹುದು ಅಂತಂದೇಳಿ ಆಹಾರ ಉತ್ಪಾದನೆಯನ್ನು ಹೆಚ್ಚು ಮಾಡಿಸಿದ ಕೀರ್ತಿ ಈ ದೇಶದಲ್ಲಿ ಯಾರ್ಯಾರ ಸಲ್ಲಬೇಕು ಅಂತ ಹೇಳಿದ್ರೆ ಅದು ಬಾಬು ಜಗಜೀವನ್ ರಾಮ್ ಅವರಿಗೆ ಸಲ್ಲಬೇಕು. ಅಂತ ಒಬ್ಬ ಅಪರೂಪದ ನಾಯಕ ಈ ದೇಶದ ಪ್ರಧಾನಿಯೇ ಆಗಬೇಕಾಗಿತ್ತು. ಆದರೆ ಈ ಜಾತಿ ವ್ಯವಸ್ಥೆಯಲ್ಲಿ ಅವ್ರು ಆಗಕ್ಕಾಗಲಿಲ್ಲ. ಆಗ ಇದ್ದಂಥ ಒಬ್ಬ ರಾಷ್ಟ್ರಪತಿ ಎಲ್ಲ ಪಾರ್ಟಿಯವರು ಕೂಡ ಹೇಳಿದರು, ಇಲ್ಲ ಮೊರಾರ್ಜಿ ದೇಸಾಯಿ ಅವರು ರಾಜೀನಾಮೆ ಕೊಟ್ಟಾಗ ಇವರೇ ಪ್ರಧಾನಿಗಳಾಗಲಿ ಅಂತೇಳಿ ಕಾಂಗ್ರೆಸ್ ಕೂಡ ಸಪೋರ್ಟ್ ಮಾಡಿದ್ರು, ಎಲ್ಲ ಜನತಾ ಪಾರ್ಟಿ ಎಲ್ಲ ಸಪೋರ್ಟ್ ಮಾಡಿದರು. ಆದರೆ ಸಂಜೀವ್ ರೆಡ್ಡಿ ಅವರಿಗೂ ಇವ್ರಿಗೂ ಇದ್ದಂಥ ಒಂದು ವೈಯಕ್ತಿಕ ದ್ವೇಷನೋ ಅಸೂಯೆನೋ ಗೊತ್ತಾಗಲಿಲ್ಲ. ಆಗ ಅವರು ಇವರು ಪ್ರಧಾನಿ ಆಗಲಿ ಅಂತಂದೇಳಿ ಆಹ್ವಾನ ಮಾಡುವಷ್ಟು ಸೌಜನ್ಯವನ್ನು ತೋರಿಸಿದ್ರಿಂದ ಅವತ್ತು ಅವರು ಅವಕಾಶ ವಂಚಿತರಾದರು, ಪ್ರಧಾನಮಂತ್ರಿ ಆಗಕ್ಕಾಗಲಿಲ್ಲ. ನಂತರ ಅವರು ಉಪ ಪ್ರಧಾನಮಂತ್ರಿ ಆಗಿದ್ದರು ಮೊರಾರ್ಜಿ ದೇಸಾಯಿ ಅವರ ಸಚಿವ ಸಂಪುಟದಲ್ಲಿ. ಅದರ ಹಿಂದೆ ಪಂಡಿತ್ ಜವಾಹರ್ಲಾಲ್ ನೆಹರು ಕಾಲದಿಂದ ಇಂದಿರಾ ಗಾಂಧಿಯವರೆಗೂ ಕೂಡ ಎಲ್ಲ ಬಂದಂಥ ಎಲ್ಲ ಪ್ರಧಾನಿಗಳ ಸಚಿವ ಸಂಪುಟದಲ್ಲಿ ಅವರು ಅತ್ಯಂತ ಹಿರಿಯ ಸಚಿವರಾಗಿ ಒಳ್ಳೆಯ ದಕ್ಷತೆಯ ಮೆರೆಯುವಂಥ ಖಾತೆಗಳನ್ನು ಮತ್ತು ಜನೋಪಯೋಗ ಆಗ್ತಕ್ಕಂಥ ಖಾತೆಗಳನ್ನು ನಿರ್ವಹಿಸಿ ಅವರದೇ ಆದಂಥ ಸೇವೆಯ ಛಾಪನ್ನು ಮೂಡಿಸಿದಂಥ ನಾಯಕರು ಬಾಬು ಜಗಜೀವನ್ ರಾಮ್ ಅವರು.
ಅಪ್ಪಟ ಗಾಂಧಿವಾದಿಗಳು, ಗಾಂಧಿಯ ಅನುಯಾಯಿಗಳು, ಗಾಂಧಿಯ ಒಡನಾಡಿಗಳು, ಗಾಂಧೀಜಿಗೆ ಬಹಳ ಹತ್ತಿರ ಬೇಕಾಗಿರ್ತಕ್ಕಂಥ ಒಬ್ಬ ಅತ್ಯುತ್ತಮವಾದಂಥ ಒಬ್ಬ ಹಿಂಬಾಲಕರಾಗಿದ್ದರು. ನೆಹರೂರವರಿಗೂ ಅಷ್ಟೇ, ಇಂದಿರಾ ಗಾಂಧಿಯವರಿಗೂ ಕೂಡ ಅಷ್ಟೇ ದೇಶಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ. ಮಂಡ್ಯ ರೋಡಲ್ಲಿ ಮೂಮೆಂಟ್ ಸೇಲ್ಸ್ ಎಷ್ಟು ಜನ ಸೇರ್ಬೋದು? ಸುಮಾರು 15-20 ಸಾವಿರ ಜನ ಸೇರ್ಬೋದು ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ರಾಜ್ಯ ಮಟ್ಟದ ಎಲ್ಲ ನಾಯಕರು ಬರ್ತಾರೆ, ಎಲ್ಲ ಪದಾಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾರೆ. ಸಂದರ್ಭದಲ್ಲಿ ನಾನು ತಾಲೂಕಿನ ಸಮಸ್ಯೆಗಳ ಮನವಿ ಮಾಡ್ತಾರೆ. ಇದಕ್ಕೆ ಹೆಚ್ಚಿನ ಜನಸಂಖ್ಯೆ ಬಂದು ಈ ಕಾರ್ಯಕ್ರಮವನ್ನು ಹಸಿರು ಕ್ರಾಂತಿಯ ಅಧಿಕಾರ ಹಾಗೂ ಜಗಜೀವನ್ ರಾಮ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಲು ನಾನು ಮುಂದಿನ ಚುನಾವಣೆಗೆ ಫಸ್ಟ್ ಪ್ರಚಾರ ಸಭೆ ಇದೆ ಸರ್. ಆ ರೀತಿ ಅಂತ ಏನಿದೆ, ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ. ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ ಏನು ಪ್ರತಿ ವರ್ಷ ದಿನಾಚರಣೆಗಳನ್ನು ಆಫೀಸಲ್ಲೇ ಮಾಡೋದನ್ನ ಕಾರ್ಯಕ್ರಮವನ್ನು ಅವರು ನಿಲ್ಲಿಸಿ ಜನಗಳ ಮುಂದೆ ಬಂದು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಇವತ್ತು ಮೊದಲನೇದಾಗಿ ಚಿತ್ರದುರ್ಗದಿಂದ ಹಿಡಿದಿರುತ್ತಾರೆ. ಅಂಬೇಡ್ಕರ್ ಬೇರೆ ಅಂಬೇಡ್ಕರ್ದು ಬೇರೆ ಊರಲ್ಲಿ ಮಾಡ್ತೀವಿ, ಬೇರೆ ಜಿಲ್ಲೆ ಬರ್ತಾರೆ. ಮತ್ತು ಅವರೇ ಇಲ್ಲಿ ಪ್ರಕಟ ಮಾಡ್ತಾರೆ ಏನೇನು ಕಾರ್ಯಕ್ರಮ ಮಾಡ್ತೀವಿ ನಾವೇ ಸರ್. ರಾಜ್ಯದ ಅಧ್ಯಕ್ಷರು ನಮಗೆ ಗುರಿಯನ್ನು ಕೊಟ್ಟರು ಮಾಡಲಿ ಅಂತ ಹೇಳಿ, ಆ ಗುರಿನ ಮೀರಿ ಇವತ್ತು ಇದು ವಿಶೇಷವಾಗಿ ಸುಧಾಕರ್ ಅವರ ನೇತೃತ್ವದಲ್ಲಿ ಇಲ್ಲಿನ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು, ಕಾರ್ಯಕರ್ತರು ಹೆಚ್ಚಿನ ಸದಸ್ಯರನ್ನು ನೋಂದಣಿಯನ್ನು ಇದು ಮಾಡಿದ್ದಾರೆ. ಹಿರಿಯೂರು ಮತ್ತು ಚಳ್ಳಕೆರೆ, ಆಮೇಲೆ ಎಲ್ಲ ಹತ್ತತ್ರ ಬರ್ತಾ ಇದ್ದಾವೆ. ಹೊಸದುರ್ಗ, ಹೊಳಲ್ಕೆರೆ, ಚಿತ್ರದುರ್ಗ, ಮೊಳಕಾಲ್ಮೂರು ಎಲ್ಲ ತಾಲೂಕಿನ ನಮ್ಮ ಹಿರಿಯರು ಹೆಚ್ಚು ಇದೆ. ಇವತ್ತಿನ ನೋಡು ಇವತ್ತೇನಾದ್ರು ಮಾಡ್ತಾ ಇದ್ದಾರೆ. ಚುನಾವಣೆ ಯಾವುದೇ ಮುನ್ನ ಮಾಡ್ತಾರೋ ಯಾವುದೇ ನಂತರ ಮಾಡ್ತಾರೋ ಗೊತ್ತಿಲ್ಲ, ನಾವಂತೂ ರೆಡಿ ಇದ್ದೀವಿ. ಯಾವ ಸಂದರ್ಭದಲ್ಲಿ ಮಾಡಿಬಿಡ್ತಾರೆ, ಚುನಾವಣೆ ಎದುರಿಸ್ತೀವಿ. ನೋಡ್ರಿ, ಅವರು ಚುನಾವಣೆಗೆ ಎದುರಿ ಈ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಲಿಕ್ಕೆ ರೆಡಿ ಇಲ್ಲ. ಬಿಜೆಪಿ ಇಲ್ಲಿವರೆಗೂ ಕೂಡ ಆಗಿಲ್ಲ, ಮಾಡಕ್ಕೆ ರೆಡಿ ಇಲ್ಲ. ಅವ್ರು ರಿಪೋರ್ಟ್ ಇಲ್ಲಂತೆ ಕೋವಿಡ್ ಟೈಮಲ್ಲಿ ಸಂಖ್ಯೆ ಬೇಕಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ಮಾಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು, ವಿರೋಧ ಪಕ್ಷ ನಾಯಕರು ಯಾರು ಮಾತನಾಡಿದ್ದಾರೆ. ಶಾಸನ ಸಭೆಯನ್ನು ಕೂಡ ಮಾಡಿದ್ದಾರೆ. ಸರ್ಕಾರವು ಕೂಡ ಮುಂದೆ ಬಂದಿದೆ. ಏನೋ ಬೇರೆ ಬೇರೆ ಇಡೀ ದೇಶಕ್ಕೆ ಅವರೇ ಮಾಡಬೇಕು. ಇದು